ಮಂಗಳೂರು ನಗರ ಉತ್ತರ ವಿಧಾನಸಭಾ ಕ್ಷೇತ್ರದ ಪಾಲಿಕೆ ವ್ಯಾಪ್ತಿಯ ಮರಕಡ 14ನೇ ವಾರ್ಡ್ನಲ್ಲಿ ವಿಮಾನ ನಿಲ್ದಾಣ ರಸ್ತೆಗೆ ತಡೆಗೋಡೆ ಹಾಗೂ ಫುಟ್ಪಾತ್ ನಿರ್ಮಾಣ ಕಾಮಗಾರಿಗೆ ಚಾಲನೆ ಸಿಕ್ಕಿತು. ಮಂಗಳೂರು ಮಹಾನಗರ ಪಾಲಿಕೆಯ ಪ್ರೀಮಿಯಂ FAR ನಿಧಿಯಿಂದ ಹಾಗೂ ಸಾಮಾನ್ಯ ನಿಧಿಯಿಂದ 3.96 ಕೋಟಿ ರೂಪಾಯಿ ಅನುದಾನದಲ್ಲಿ ಶಾಸಕರಾದ ಡಾ ವೈ ಭರತ್ ಶೆಟ್ಟಿ ಅವರು ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ವಾರ್ಡ್ ನಂಬರ್ 14 ಮರಕರ ವಾರ್ಡ್ ಇವತ್ತಿಲ್ಲಿ ಸಾಧಾರಣ ಒಂದು 4 ಕೋಟಿಯಷ್ಟು ಕಾಮಗಾರಿಗಳ ಗುದ್ದಲಿ ಪೂಜೆಯನ್ನು ನಡೆಸಲಿಕ್ಕಿದ್ದೇವೆ. ಕಾರ್ಪೊರೇಷನಿಂದ 3,75,00,000 ಅಷ್ಟು ಪ್ರೀಮಿಯಂ FARರಿಂದ ಫುಟ್ಪಾತು, ತಡೆಗೋಡೆ, ಕೆಲವು ಇತರ ಕಾಮಗಾರಿಗಳನ್ನು ಇಲ್ಲಿಂದ ಏರ್ಪೋರ್ಟ್ ರೋಡಲ್ಲಿ ಮಾಡಲಿಕ್ಕಿದ್ದೇವೆ. ಹಾಗೆ ವಾರ್ಡಿನ ಒಳಗಡೆ ಸಹ ಕೆಲವೊಂದು ಕಾಮಗಾರಿಯಲ್ಲಿ ಗುದ್ದಲಿ ಪೂಜೆಯನ್ನು ಮಾಡಲಿಕ್ಕಿದ್ದೇವೆ. ಮೊದಲನೇದಾಗಿ ನಮಗೆ ಇದಕ್ಕೆ ಸಹಕರಿಸಿದಂಥ ನಮ್ಮ ಮೇಯರಾದ ಪ್ರಾಮಾನಂದ ಶೆಟ್ಟಿಯವರು ಮತ್ತು ಉಪಮೇಯರು ಸುಮಂಗಲ್ ಅವರು ನಮ್ಮೊಂದಿಗಿದ್ದಾರೆ. ಬೇರೆ ಕಾಮಗಾರಿಗಳನ್ನು ಸಹ ಈ ಕೋವಿಡ್ನ ಸಮಯದಲ್ಲಿ ಫಂಡ್ಸ್ನ ಸ್ವಲ್ಪ ಸಮಸ್ಯೆ ಇದ್ದರೂ ಸಹ ನಾವೆಲ್ಲರೂ ಸಹ ಒಟ್ಟು ಸೇರಿ ಕಾರ್ಪೊರೇಷನ್ನು, ಸ್ಟೇಟ್ ಗೌರ್ಮೆಂಟು ಎಲ್ಲ ಸೇರಿ ಎಲ್ಲಿಂದ ಫಂಡ್ಸ್ಗಳನ್ನು ತರಲಿಕ್ಕೆ ಆಗ್ತದೆ ಆದಷ್ಟು ಫಂಡ್ಸನ್ನು ತಂದು ಅಭಿವೃದ್ಧಿ ಕಾರ್ಯಗಳಿಗೆ ಏನು ಸಮಸ್ಯೆ ಆಗದ ರೀತಿಯಲ್ಲಿ, ಜನರಿಗೆ ಯಾವುದು ತೊಂದರೆ ಆಗದ ರೀತಿಯಲ್ಲಿ ಈ ಅಭಿವೃದ್ಧಿ ಕಾರ್ಯಗಳನ್ನು ನಡೆಸುವ ಈ ಸಂದರ್ಭದಲ್ಲಿ ಪಾಲಿಕೆಯ ಮೇಯರ್ ಪ್ರೇಮಾನಂದ ಶೆಟ್ಟಿ, ಉಪಮೇಯರ್ ಸುಮಂಗಲಾ ರಾವ್, ಪಾಲಿಕೆಯ ಸದಸ್ಯರಾದ ಲೋಹಿತ್ ಅಮೀನ್, ಶರತ್ ಕುಂಜತ್ಬೈಲ್, ಬಿಜೆಪಿ ಮಂಗಳೂರು ಉತ್ತರದ ಅಧ್ಯಕ್ಷರಾದ ತಿಲಕ್ ರಾಜ್ ಕೃಷ್ಣಾಪುರ, ಪಕ್ಷದ ಪ್ರಮುಖರಾದ ಕಿಶೋರ್ ರೈ ಮೊದಲಾದವರು ಈ ವೇಳೆ ಉಪಸ್ಥಿತರಿದ್ದರು. ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯ ಮರಕಡ ವಾರ್ಡಿನ ಬಹಳ ಪ್ರಾಮುಖ್ಯ ರಸ್ತೆ ಏರ್ಪೋರ್ಟ್ ರಸ್ತೆ. ಈ ರಸ್ತೆಯ ಇಕ್ಕೆಲಗಳಲ್ಲಿ ಫುಟ್ಪಾತ್ ಮತ್ತು ಚರಂಡಿಯ ವ್ಯವಸ್ಥೆಗಳನ್ನು ಆಗಬೇಕೆನ್ನುವ ಹಿನ್ನೆಲೆಯಲ್ಲಿ ಮಾನ್ಯ ಶಾಸಕರು, ಅದೇ ರೀತಿ ಈ ಭಾಗದ ನಗರ ಪಾಲಿಕೆ ಸದಸ್ಯರು ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ ಈ ಒಂದು ಕಾಮಗಾರಿ ನಡೀತಾ ಇದೆ. ನಮಗೆಲ್ಲರಿಗೂ ಗೊತ್ತಿದ್ದಾಗೆ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಏನು ಪ್ರೀಮಿಯಂ FAR ಅಡಿಯಲ್ಲಿ ಸಾಕಷ್ಟು ನಾವು ಹಣಗಳನ್ನು ಕ್ರೋಢೀಕರಿಸಿದ್ದೇವೆ. ಅದನ್ನು ಭಾಳ ವ್ಯವಸ್ಥಿತವಾಗಿ ಇದನ್ನು ಉಪಯೋಗ ಪಡಿಸ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಮಾನ್ಯ ಶಾಸಕರು ಪದೇ ಪದೇ ಇದಕ್ಕೆ ಸಂಬಂಧಿಸಿದಂತಹ ಪ್ರಗತಿ ಪರಿಶೀಲನಾ ಸಭೆಗಳನ್ನು ನಡೆಸಿ ಇದನ್ನು ಭಾಳ ಸದುಪಯೋಗಪಡಿಸಬೇಕು. ಕಾಲಕಾಲಕ್ಕೆ ಇದರಲ್ಲಿ ಏನಾದರೂ ಇದನ್ನು ಉಪಯೋಗಪಡಿಸಲಿಕ್ಕೆ ಏನಾದರೂ ನ್ಯೂನತೆಗಳಿದ್ದರೆ ಒಂದು ನಿಯಮಗಳಲ್ಲಿ ಒಂದಷ್ಟು ಬದಲಾವಣೆ ತರುವಂಥದ್ದು ಕ್ರಮಗಳನ್ನು ಕೂಡ ಶಾಸಕರು ತೆಗೆದುಕೊಳ್ತಾ ಇದ್ದಾರೆ. ಇದು ಭಾಳ ಶ್ಲಾಘನೀಯ ವಿಷಯ.